ಸಾರ್ವಜನಿಕರು ಕಸ ಎಸೆದು ದುರ್ನಾತ ಹೊಡಿತಾ ಇದ್ದ ಕೆಲವು ಪ್ರದೇಶಗಳು ಇದೀಗ ಸ್ವಚ್ಛ ಸುಂದರವಾಗಿದ್ದು ಸೆಲ್ಫಿ ಸ್ಪಾಟ್ಗಳಾಗಿ ಪರಿವರ್ತನೆಯಾಗಿದೆ. ಮಂಗಳೂರು ಪಚ್ಚನಾಡಿ ವಾರ್ಡಿನ ಕಾರ್ಪೊರೇಟರ್ ಸಂಗೀತಾ ಆರ್ ನಾಯಕ್ ಅವರ ಇಚ್ಛಾಶಕ್ತಿಯ ಪ್ರದರ್ಶನ ಹಾಗೂ ಸಾರ್ವಜನಿಕರ ನೆರವಿನ ಮೂಲಕ ಇದೀಗ ಎರಡೂ ಕಡೆಗಳಲ್ಲಿ ಮಾರ್ಗದ ಪಕ್ಕದಲ್ಲೇ ಕಸ ಎಸೆತಾ ಇದ್ದ ಜನತೆ ಒಂದು ಕ್ಷಣ ದಂಗಾಗಿ ನಾವು ಕಸ ಎಸೆತಾ ಇದ್ದ ಜಾಗ ಇದೇನಾ ಎಂದು ಪ್ರಶ್ನಿಸುವಂತಾಗಿದೆ. ಅಲ್ಲದೆ ಅಲ್ಲೇ ಒಂದಷ್ಟು ಹೊತ್ತು ಕುಳಿತು ಸೆಲ್ಫಿ ತೆಗೆಯುವುದನ್ನು ಕಾಣಬಹುದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 19ರ ಪಚ್ಚನಾಡಿ ವಾರ್ಡಿನ ಕಾರ್ಪೊರೇಟರ್ ಸಂಗೀತಾ ಆರ್ ನಾಯಕ್ ಅವರ ವ್ಯಾಪ್ತಿಯ ಸಂತೋಷ್ ನಗರ ಕೇಂದ್ರ ಆಟದ ಮೈದಾನದ ಬಳಿ ಆರ್ಟಿಒ ಟೆಸ್ಟ್ ಯಾರ್ಡ್ ಸಂಪರ್ಕಿಸುವ ಮುಖ್ಯ ರಸ್ತೆಯ ಬದಿಯ ಕಾರ್ನರ್ನಲ್ಲಿ ಸ್ಥಳಾವಕಾಶ ಇದ್ದು ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಸುಂದರೀಕರಣ ಮಾಡಲಾಗಿದೆ. ಹೂದೋಟ ಹಾಗೂ ಪಟ್ಟಂಗದ ಕಟ್ಟೆ ಎಲ್ಲರನ್ನ ಇದೀಗ ಆಕರ್ಷಣೆ ಮಾಡ್ತಾ ಇದೆ. ಅಲ್ಲದೆ ಪದವಿನಂಗಡಿಯಿಂದ ಭಟ್ರ ಕುಮೇರ್ ಹಾಲ್ದೋಟಕ್ಕೆ ಸಂಪರ್ಕಿಸುವ ಕೂಡು ರಸ್ತೆ ಕಾರ್ನರ್ ಬಳಿ ಇರುವಂತಹ ಜಾಗದಲ್ಲಿ ಹುಲ್ಲು ಬೆಳೆದು ಮನೆಯ ಬಳಕೆಯ ಕಸ ತ್ಯಾಜ್ಯ ಹಾಕಿ ದುರ್ವಾಸನೆ ಬೀರಿ ಪರಿಸರ ಮಾಲಿನ್ಯವಾಗುವುದನ್ನು ತಡೆಯುವಂತ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯ SPN ಗ್ರೂಪ್ ಸಂಸ್ಥೆಯವರ ಸಹಭಾಗಿತ್ವದೊಂದಿಗೆ ಸುಂದರ ಸೆಲ್ಫಿ ಸ್ಪಾಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಇಂಟರ್ಲಾಕ್ ಅಳವಡಿಸಿ ಸದರಿ ಪ್ರದೇಶಕ್ಕೆ ಬಣ್ಣ ಬಳಿಸಿ ಪರಿಸರ ಕಾಳಜಿ ಉಳ್ಳ ಫ್ಲೆಕ್ಸ್ ಅನ್ನು ಅಳವಡಿಸಿ ಸ್ವಚ್ಛ ಭಾರತ್ ಪರಿಕಲ್ಪನೆಯಡಿ ವಾಯು ವಿಹಾರ ಕೇಂದ್ರ ಹಾಗೂ ಸೆಲ್ಫಿ ಸ್ಪಾಟ್ಗಳನ್ನಾಗಿ ಪರಿವರ್ತಿಸಿ ಉದ್ಘಾಟನೆ ಮಾಡಲಾಗಿದೆ. ಕಾರ್ಪೊರೇಟರ್ ಸಂಗೀತಾ ಆರ್ ನಾಯಕ್ ಅವರ ಸಾಮಾಜಿಕ ಕಾಳಜಿಗೆ ಸ್ಥಳೀಯ ಜನತೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಅವರ ಕಾರ್ಯಕ್ಕೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ ಒಮ್ಮೆ ಮಾಡೋದು ಅಲ್ಲೇ ಬಿಟ್ಟು ಬಿಡುವುದು ಅಂತ ಇದೆ. ಆದರೆ ಪಚ್ಚನಾಡಿ ವಾರ್ಡಿನ ಪುಣ್ಯವೇನು, ಇಲ್ಲಿ ಒಂದು 2-3 ತಂಡ ಇದೆ. ಉದಾಹರಣೆಗೆ ಭಟ್ರ ಕುಮೇರ್ ಪದವಿನಂಗಡಿ ಪರಿಸರಕ್ಕೆ ಅಂತ ಬಂದಾಗ SPN ಅನ್ನೋ ಒಂದು ತಂಡ. ಈ ತಂಡ ಈ ಹಿಂದೆ ಈ ಪ್ರಕೃತಿಗೆ ಒಂದು ಒಳಿತನ್ನು ಮಾಡುವಂತಹ ಕೆಲಸ ಕಾರ್ಯಗಳು ಅಂದರೆ ಹಿಂಗು ಗುಂಡಿಗಳನ್ನು ಮಾಡುವಂಥದ್ದು ಮತ್ತು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ತನಕ ಮನೆ ಮನೆ ವೃಕ್ಷ ಅನ್ನೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಮಾಡ್ತಾ ಬಂದಿದ್ದಾರೆ. ಹಾಗಿರುವಾಗ ನಾವಿವತ್ತು ಮಾಡಿಬಿಟ್ರು, ನಾನು ಮುಂದೆ ಇದ್ದರೂ ಇಲ್ಲದಿದ್ದರೂ ಈ SPN ಅನ್ನೋ ತಂಡ ಇದನ್ನು ನಿರ್ವಹಣೆ ಮಾಡ್ತದೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಹಾಗೆ ಸ್ವಚ್ಛ ಸಂತೋಷ್ ನಗರ ಅನ್ನೋ ಆ ತಂಡ ಏನಿದೆ ಅವರು ಅಷ್ಟೇ ಮೋದಿಜಿ ಅವರ ಸ್ವಚ್ಛ ಭಾರತ್ ಪರಿಕಲ್ಪನೆ ಅಡಿಯಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಸುತ್ತಮುತ್ತಲಲ್ಲಿ ಗಿಡ ನೆಡುವಂಥದ್ದು, ಹುಲ್ಲುವನ್ನು ಕೀಳುವಂಥದ್ದು ಮತ್ತು ಕಸವನ್ನು ಹೆಕ್ಕುವಂಥ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಮಾಡುವಂಥ ಸೆಲ್ಫಿ ಸ್ಪಾಟ್ ಏನು ಮಾಡಿದ್ದೇವೆ ಅದು ಅವರದೇ ಬೇಡಿಕೆ ಆಗಿತ್ತು. ಹಾಗಿರುವಾಗ ಅವರು ಖಂಡಿತವಾಗಿ ಮುಂದಿನ ದಿನ ಅದನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತವಾಗಿಯೂ ಇದೆ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಕಸದ ವಿಲೇವಾರಿ ಮಾಡ್ತಾ ಇದ್ದಾರೆ. ಹಾಗೆ ಅನವಶ್ಯಕವಾಗಿ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ನಮ್ಮ ಪ್ರದೇಶಗಳಲ್ಲಿ ಅನವಶ್ಯಕವಾಗಿ ನೀರಿನ ಪೋಲಾಗುವುದು ಇದನ್ನು ತಡೆಗಟ್ಟಬಹುದು. ಅದೇ ರೀತಿ ವಿದ್ಯುತ್ ಶಕ್ತಿಯನ್ನು ನಾವು ಪೋಲಾಗುವುದನ್ನು ತಡೆಗಟ್ಟಬಹುದು. ಆಮೇಲೆ ನಮ್ಮ ಒಳ್ಳೆಯ ಸಮಾಜಕ್ಕೆ ಮನೆಗೊಂದು ಗಿಡ ನೆಟ್ಟು ಸಮಾಜಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಆಮ್ಲಜನಕದ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಇದೇ ರೀತಿ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಾಗ ಮುಂದಿನ ಸಮಾಜಕ್ಕೆ ನಾವು ಒಳ್ಳೆಯ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡ್ಬೋದು, ಸ್ವಚ್ಛ ಆರೋಗ್ಯವನ್ನು ಕೊಡ್ಬೋದು ಅನ್ನುವಂತಹ ಕಿವಿ ಮಾತನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ.